ಕಾರ್ವಾಪ್ಲೇಟ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಅಂಕೋಲೆಯ ಹಿಂದೂ ಸ್ಮಶಾನ ಭೂಮಿ ಸುರಕ್ಷಾ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಮಾರುಕಟ್ಟೆಯ ದರದಂತೆ ರೈತರಿಗೆ ಸರ್ಕಾರದಿಂದ ಪರಿಹಾರ ನೀಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಿರಾಶ್ರಿತರಿಗೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕು, ಕಾರ್ಮಿಕ ಖಾತೆ ಸಚಿವ ಶ್ರೀ ಶಿವರಾಂ ಹೆಬ್ಬಾರ್. ಕಿಡಿಗೇಡಿಗಳಿಂದ ರೈಲ್ವೆ ಹಳಿ ಬಳಿ ಬೆಂಕಿ, ತಾತ್ಕಾಲಿಕವಾಗಿ ರೈಲ್ವೆ ಸಂಚಾರಕ್ಕೆ ತಡೆ. ಕಾರವಾರ ತಾಲೂಕು ಪಂಚಾಯತಿ ಕೆಡಿಪಿ ಸಭೆಯಲ್ಲಿ ಸಮಸ್ಯೆ ವಿವರಿಸಿದ ವಿದ್ಯಾರ್ಥಿಗಳು, ತರಗತಿಯ ಸಮಯಕ್ಕೆ ಬಸ್ ಬೇಕು. ವಾರ್ತೆಗಳ ವಿವರ. ಕಾರವಾರ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಶುಕ್ರವಾರ ನಡೆದ ತಿಂಗಳ ಪ್ರಗತಿ ಪರಿಶೀಲನಾ ಸಭೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಬಸ್ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯಿತು. ಕೆರವಡಿ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳೇ ಸಭೆಯಲ್ಲಿ ಅಳಲು ತೋಡಿಕೊಂಡರು. ಸಭೆಯಲ್ಲಿ ಸಾರಿಗೆ ಇಲಾಖೆಯ ಪ್ರಗತಿ ಪರಿಶೀಲನೆಯ ಸಂದರ್ಭದಲ್ಲಿ ಅಧ್ಯಕ್ಷೆ ಪ್ರಮೀಳಾ ನಾಯ್ಕ್ ಬಸ್ಗಳ ಸಮಯ ಬದಲಾಗಿದ್ದು ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕ ರವೀಂದ್ರ ಪಾತ್ರಪೇಕರ್, ಬಸ್ಗಳ ಸಮಯದಲ್ಲಿ ಬದಲಾವಣೆ ಮಾಡಿಲ್ಲ ಎಂದರು. ಆಗ ವಿದ್ಯಾರ್ಥಿಗಳನ್ನೇ ಸಭೆಗೆ ಕರೆಯಿಸಿದ ಪ್ರಮೀಳಾ ನಾಯ್ಕ್ ಸಮಸ್ಯೆಗಳನ್ನು ವಿವರಿಸುವಂತೆ ಸೂಚಿಸಿದರು. ಮಲ್ಲಾಪುರದಿಂದ ಬೆಳಿಗ್ಗೆ 6:15ಕ್ಕೆ ಬರುವ ಬಸ್ ದೇವಳಮಕ್ಕಿಗೆ ಬರುವಷ್ಟರಲ್ಲೇ ಭರ್ತಿಯಾಗುತ್ತದೆ. ಅಲ್ಲದೆ ಮಕ್ಕಳನ್ನು ಬಿಟ್ಟು ಸಾರ್ವಜನಿಕ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುತ್ತಾರೆ. ಅಲ್ಲದೆ ಆ ಬಸ್ನಲ್ಲಿ ಬಂದರೆ ತರಗತಿ ಆರಂಭಕ್ಕೆ 3 ತಾಸು ಕಾಯಬೇಕು. ಆದ್ದರಿಂದ 7:15ಕ್ಕೆ ಕೇರವಡಿಗೆ ಬರುವಂತೆ ಬಸ್ ಸಂಚಾರ ಆರಂಭಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ನಗರದ ಪಾಲಿಟೆಕ್ನಿಕ್ ಕಾಲೇಜಿನವರಿಗೆ ಮಾತ್ರ ಪಾಸ್ ಕೊಡಲಾಗುತ್ತದೆ, ಆದರೆ ಅಲ್ಲಿ ಬಸ್ ನಿಲ್ಲಿಸುವುದಿಲ್ಲ. ಹಾಗಾಗಿ ಕಾರವಾರ ಬಸ್ ನಿಲ್ದಾಣದಲ್ಲಿ ಮಾರ್ಗ ಬದಲಾವಣೆಗೆ ಪಾಸ್ನಲ್ಲಿ ಅವಕಾಶ ಕೊಡಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಪರಿಶೀಲಿಸುವುದಾಗಿ ಸಂಸ್ಥೆಯ ಅಧಿಕಾರಿಗಳು ಭರವಸೆ ನೀಡಿದರು. ನಿರಾಶ್ರಿತರಿಗೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕು, ಕಾರ್ಮಿಕ ಖಾತೆ ಸಚಿವ ಶ್ರೀ ಶಿವರಾಂ ಹೆಬ್ಬಾರ್. ಏರೋ ಇಂಡಿಯಾ ಏರ್ ಶೋ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೇಂದ್ರ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರನ್ನು ಮಾನ್ಯ ಕಾರ್ಮಿಕ ಖಾತೆ ಸಚಿವರಾದ ಶ್ರೀ ಶಿವರಾಂ ಹೆಬ್ಬಾರ್ ಅವರು ಭೇಟಿ ಮಾಡಿ ಸನ್ಮಾನಿಸಿ ಅಭಿನಂದಿಸಿದರು. ಕೇಂದ್ರದ ರಕ್ಷಣಾ ಯೋಜನೆಗಳಾದ ಸೀ ಬರ್ಡ್ ನೌಕಾನೆಲೆ ಹಾಗೂ ಇತರೆ ರಕ್ಷಣೆ ಯೋಜನೆಗಳಿಗಾಗಿ ಜಿಲ್ಲೆಯ ಕಾರವಾರ ಹಾಗೂ ಅಂಕೋಲಾ ತಾಲೂಕಿನ ಸ್ಥಳೀಯರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಅಂತಹ ನಿರಾಶ್ರಿತರಿಗೆ ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರ ನೀಡುವುದರ ಜೊತೆಯಲ್ಲಿ ಉದ್ಯೋಗಾವಕಾಶದಲ್ಲಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡುವಂತೆ ಕೇಂದ್ರ ರಕ್ಷಣಾ ಸಚಿವರಿಗೆ ಮನವಿ ಸಲ್ಲಿಸಿದರು. ಅಂಕೋಲಾ ತಾಲೂಕಿನ ಅಲಗೇರಿಯಲ್ಲಿ ನಿರ್ಮಾಣವಾಗಲಿರುವ ಕೇಂದ್ರ ರಕ್ಷಣಾ ವಿಭಾಗದ ವಿಮಾನ ನಿಲ್ದಾಣವನ್ನು ನಾಗರಿಕ ಸೇವೆಯ ಬಳಕೆಗೆ ಅನುಮತಿ ನೀಡಿದ ಕೇಂದ್ರ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ಇದೇ ಸಂದರ್ಭದಲ್ಲಿ ಸಚಿವರಾದ ಶ್ರೀ ಶಿವರಾಂ ಹೆಬ್ಬಾರ್ ಅವರು ಅಭಿನಂದನೆ ಸಲ್ಲಿಸಿದರು. ಕಿಡಿಗೇಡಿಗಳಿಂದ ರೈಲ್ವೆ ಹಳಿ ಬಳಿ ಬೆಂಕಿ, ತಾತ್ಕಾಲಿಕವಾಗಿ ರೈಲ್ವೆ ಸಂಚಾರಕ್ಕೆ ತಡೆ. ಕಾರವಾರ ಯಾರೋ ಕಿಡಿಗೇಡಿಗಳು ರೈಲ್ವೆ ಹಳಿಯ ಬಳಿ ಬೆಂಕಿ ಹಚ್ಚಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ನಡೆಯಬಹುದಾದ ಭಾರೀ ಅನಾಹುತವೊಂದು ಸ್ವಲ್ಪ ದರದಲ್ಲೇ ತಪ್ಪಿದ ಘಟನೆ ಕಾರವಾರ ತಾಲೂಕಿನ ಅಮದಳ್ಳಿ ಬಳಿ ನಡೆದಿದೆ. ಅಮದಳ್ಳಿ ಬಳಿ ಕೊಂಕಣ ರೈಲ್ವೆ ಮಾರ್ಗದ 2 ಬದಿ ಅಕೇಶಿಯಾ ಗಿಡಗಳನ್ನು ದಟ್ಟವಾಗಿ ಬೆಳೆಸಿದ್ದು ಕೆಲ ದುಷ್ಕರ್ಮಿಗಳು ಕಟ್ಟಿಗೆ ಕಡಿಯುವ ದುರಾಸೆಯಿಂದ ಮಧ್ಯಾಹ್ನದ ವೇಳೆ ಸಾರ್ವಜನಿಕ ಸಂಚಾರ ಕಡಿಮೆ ಇರುವುದನ್ನು ಗಮನಿಸಿ ರೈಲ್ವೆ ಹಳಿಯ ಪಕ್ಕದ ಗಿಡಗಳಿಗೆ ಬೆಂಕಿ ಹಚ್ಚಿದರು. ಮಧ್ಯಾಹ್ನದ ಬಿರುಬಿಸಿಲು ದೊಡ್ಡ ಜ್ವಾಲೆಯಾಗಿ ಹಬ್ಬುತ್ತಿತ್ತು. ಇದನ್ನು ಗಮನಿಸಿದ ಸ್ಥಳೀಯ ಶಿಕ್ಷಕ ಉದಯ್ ನಾಯ್ಕ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ಅವರ ಮೂಲಕ ಅಗ್ನಿಶಾಮಕ ದಳದ ವಾಹನವನ್ನು ಕರೆಯಿಸಿ ಬೆಂಕಿಯನ್ನು ನಂದಿಸಿ ಆಗಬಹುದಾದ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣವಾಗಿ ಬೆಂಕಿ ಆರುವವರೆಗೂ ರೈಲ್ವೆ ಸಂಚಾರವನ್ನು ತಾತ್ಕಾಲಿಕವಾಗಿ ತಡೆದು ನಿಲ್ಲಿಸಲಾಗಿತ್ತು. ಸ್ಥಳದಲ್ಲಿ ಅವದಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ರಾಜೇಶ್ ಮಡಿವಾಳ್, ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಂತೋಷ್ ಚಿಂಚನ್ಕರ್ ಉಪಸ್ಥಿತರಿದ್ದರು. ಮಾರುಕಟ್ಟೆಯ ದರದಂತೆ ರೈತರಿಗೆ ಸರ್ಕಾರದಿಂದ ಪರಿಹಾರ ನೀಡಿ ವಿಶ್ವೇಶ್ವರ ಹೆಗಡೆ
ರಾಜ್ಯದ ರೈತರು ತೀರಾ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಕಾಡು ಪ್ರಾಣಿಯಿಂದಾದ ಹಾನಿಗೆ ಮಾರುಕಟ್ಟೆಯ ದರದಂತೆ ರೈತರಿಗೆ ಪರಿಹಾರವನ್ನು ನೀಡಿ ರೈತರ ಸಂಕಷ್ಟವನ್ನು ಪರಿಹರಿಸುವಂತೆ ಸನ್ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾನ್ಯ ಅರಣ್ಯ ಸಚಿವರಿಗೆ ಅಧಿವೇಶನದ ಸಂದರ್ಭದಲ್ಲಿ ಸೂಚಿಸಿದರು. ನಾವು ರೈತರು ಮಲೆನಾಡಿನ ಮತ್ತು ಬೇರೆ ಬೇರೆ ಭಾಗದಲ್ಲೂ ಉಲ್ಲೇಖ ಆಯಿತು. ಯಾವ ಬೆಳೆಯನ್ನು ಬೆಳೆದ್ರೂ ಅದು ಕಾಡು ಪ್ರಾಣಿಗಳಿಂದ ಹಾವಳಿ ಇವತ್ತು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆ ರೈತರ ಗೋಲ್ಡ್ ನೋಡಬೇಕು. ನಾವು ರೈತರಾಗೇ ಹೇಳ್ತೀನಿ, ಆ ಬಾಳೆಕೊನೆ ಬೆಳೆದ ಕೈಗೆ ಬಂದಿರುತ್ತೆ, ಮಂಗ ತಿನ್ಕೊಂಡು ಹೋಗುತ್ತೆ. ಅವನು ಒಂದು ವರ್ಷ ಸೇರಿ ಆ ಬಾಳೆ ಗಿಡವನ್ನು ಬೆಳೆಸಿ ಅದನ್ನು ಕೊನೆ ರಕ್ಷಣೆ ಮಾಡೋದಕ್ಕೆ ಶ್ರಮ ಪಡೋದು. ನೀವು ಭತ್ತ ನೋಡಿ, ಕಬ್ಬು ನೋಡಿ, ನೀವು ಅದೇ ಕಡಲೆ ಹೇಳಿದ್ರಲ್ಲ, ಕಡಲೆ ನೋಡಿ, ಆ ಅಳಿಲು ಒಂದು ಕೇಶ್ ಅಳಿಲು ಅಂತ ಒಂದು ಅಳಿಲಿದೆ, ಅದು ತೆಂಗಿನಕಾಯಿ ಹಾಳು ಮಾಡುತ್ತೆ ಅಂದರೆ ಏನದು, ಯಾವ ಪ್ರಮಾಣದಲ್ಲಿ ಅಂದರೆ ವರ್ಷಾವಧಿ ರೈತರು ಶ್ರಮಪಟ್ಟು ಬೆಳೆಯನ್ನು ಬೆಳ್ಕೊಳ್ತಾರೆ, ಕಾಡು ಪ್ರಾಣಿಯಿಂದ ಹಾಳಾಗುತ್ತೆ. ಅದಕ್ಕೆ 3 ಹಾಲಪ್ಪನವ್ರು ಹೇಳ್ದಂಗೆ 3, ಒಂದು ನಮಗೆ ನೀವು ಹೊಡೆಯೋದಕ್ಕೆ ಪರ್ಮಿಷನ್ನು ಅಧಿಕೃತವಾಗಿ ಅದು ಇದು ಎಲ್ಲ ಬೇರೆ, ನಮ್ಮ ಪರಿಹಾರವನ್ನಾದರೂ ಅದರ ಬೆಲೆ ಎಷ್ಟಿದೆಯೋ ಅಷ್ಟು ಬೆಲೆ, ಮಾರ್ಕೆಟ್ ಬೆಲೆಯನ್ನು ಆ ಪರಿಹಾರವನ್ನಾದರೂ ಕೊಡಿಸಿ ತ್ವರಿತವಾಗಿ. ನಮಗೆ ಅದಿಲ್ಲ ಅಂದರೆ ರೈತರಿಗೆ ನಾವು ಅವ್ರ ಕಷ್ಟ ನೋಡಿ ನಾವು ಉತ್ತರ ಹೇಳೋದು ಕಷ್ಟ ಆಗತ್ತೆ. ಹಾಗಾಗಿ ಪರಿಹಾರಕ್ಕಾದರೂ ತಾವು ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಅಂಕೋಲೆಯ ಹಿಂದೂ ಸ್ಮಶಾನ ಭೂಮಿ ಸುರಕ್ಷಾ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಕಾರವಾರ. ಅಂಕೋಲೆಯ ಹಿಂದೂ ಸ್ಮಶಾನ ಭೂಮಿಯ ಸಮರ್ಪಕವಾದ ನಿರ್ವಹಣೆ, ರಕ್ಷಣೆ ಹಾಗೂ ಮೂಲಭೂತ ಸೌಲಭ್ಯದೊಂದಿಗೆ ಆಧುನಿಕ ಪದ್ಧತಿಯ ಚಿತಗಾರ ವ್ಯವಸ್ಥೆಗೊಳಿಸಬೇಕೆಂದು ಹಿಂದೂ ಸ್ಮಶಾನ ಭೂಮಿ ಸುರಕ್ಷಾ ಸಮಿತಿ ಅಂಕೋಲೆಯು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದೆ. ಸಮಿತಿಯ ಗೌರವಾಧ್ಯಕ್ಷ ಹಾಗೂ ನ್ಯಾಯವಾದಿ ರವೀಂದ್ರ ನಾಯ್ಕ್ ಹಾಗೂ ಅಧ್ಯಕ್ಷ ಸುರೇಶ್ ವೆರ್ಣೇಕರ್ ಅಲಿಗೇರಿ ನೇತೃತ್ವದಲ್ಲಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಕೆ ಹರೀಶ್ ಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಅರ್ಪಿಸಿತು. ಸ್ಮಶಾನವು ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿ, ಸ್ವಚ್ಛತೆಗೆ ಪ್ರಾತಿನಿಧ್ಯ ಇಲ್ಲದೆ, ಸೂಕ್ತ ರಕ್ಷಣಾ ಗೋಡೆ ಇಲ್ಲದೆ ಸ್ಮಶಾನ ಭೂಮಿ ಅನಧಿಕೃತವಾಗಿ ಅತಿಕ್ರಮಣವಾಗಿದ್ದು ವಿಷಾದಕರ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಇಂದು ನಿಯೋಗವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಸ್ಮಶಾನ ಭೂಮಿಯ ರಕ್ಷಣೆಗೆ ಆಗ್ರಹಿಸಿತು. ಸುತ್ತಮುತ್ತಲಿನ ಅನಧಿಕೃತವಾಗಿ ಅತಿಕ್ರಮಿಸಿರುವ ಅತಿಕ್ರಮಣ ಕ್ಷೇತ್ರ ಮುಕ್ತಗೊಳಿಸುವುದು, ಮುಂದಿನ ದಿನಗಳಲ್ಲಿ ಅತಿಕ್ರಮಣವಾಗದ ರೀತಿಯಲ್ಲಿ ಕ್ರಮ ಜರುಗಿಸುವುದು, ನಿರಂತರವಾಗಿ ಸ್ವಚ್ಛತೆಗೆ ಪ್ರಾತಿನಿಧ್ಯ ನೀಡುವುದು, ಚಿತೆಗೆ ಸಂಬಂಧಿಸಿದ ಉರುವಲು ಇನ್ನಿತರ ಸಾಮಗ್ರಿ ಸೌಲಭ್ಯದೊಂದಿಗೆ ಉಸ್ತುವಾರಿಯನ್ನು ಸಮಿತಿಗೆ ಅವಕಾಶ ನೀಡುವುದು ಇನ್ನಿತರ ಮುಂತಾದ ಕುರಿತು ಸುದೀರ್ಘವಾಗಿ ಮನವಿಯಲ್ಲಿ ಉಲ್ಲೇಖಿಸಿದಲ್ಲದೆ ಚರ್ಚಿಸಲಾಯಿತು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.